ಬಹಳ ದಿನಗಳ ನಂತರ ಒಂದು ಸೆಕೆಂಡ್ ಪ್ರಾರಂಭ ಮಾಡೋಣ. ಸ್ವಲ್ಪ ಬ್ರೇಕ್ ತಗೊಂಡೆ. ಇವತ್ತಿನ ಕ್ಲಾಸಿನಲ್ಲಿ ನಾವು ಮರಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಅಂದರೆ ಎಲ್ಲ ಮರಗಳು ತುಳುನಾಡಿನಲ್ಲಿಲ್ಲ, ಗೊತ್ತಿದ್ದುದನ್ನು ಸ್ವಲ್ಪ ಹೇಳಿಕೊಡ್ತೇನೆ. ಓಕೆ, ಯಾಕೆಂದರೆ ಆ್ಯಪಲ್ ಟ್ರೀ, ಆರೆಂಜ್ ಆ ಥರ ಹೇಳಿದ್ರೆ ಅದಕ್ಕೆ ಪರ್ಯಾಯ ಪದ ಇಲ್ಲ ಅಲ್ಲಿ, ಯಾಕೆಂದರೆ ಅದು ಹೊರಗಿಂದ ಬಂದಿರುವಂಥದ್ದು. ಯಾವುದಿದೆ ಅದರ ಸ್ವಲ್ಪ ಹೇಳ್ಕೊಡೋಣ. ಓಕೆ, ಈಗ ಆ್ಯಪಲ್ ಟ್ರೀ, ಆ್ಯಪಲ್ ಸೇಬು ಅಂತಲೇ ಹೇಳೋದು, ಕನ್ನಡದಲ್ಲಿ ಸೇಬು ಅಂತ ಹೇಳ್ತೇವೆ, ಅದನ್ನೇ ಸೇಬು ಅಂತ ಬರುತ್ತೆ. ಆಮೇಲೆ ಆಲದ ಮರ, ಬನಿಯನ್ ಟ್ರೀ, ಆಲದ ಮರ. ಅದಕ್ಕೆ ಗೋಲಿದ ಮರ, ಗೋಲಿದ ಮರ, ಗೋಲಿದ ಮರ, ಆಲದ ಮರ. ಅರ್ಥ ಆಯ್ತಾ? ಗೋಲಿದ ಮರದ ಅಡ್ಡೆ ಅಂದರೆ ಗೋಳಿಯ ಎಳೆ ಇರುತ್ತಲ್ಲ, ಗೋಳಿ ಎಳೆಯ ತಿಂಡಿ ಮಾಡ್ತಾರೆ, ಗೋಲಿದ ಮರದ ಅಡ್ಡೆ. ಆಮೇಲೆ ಹತ್ತಿ ಮರ ಯಾವುದು ಫಿಗ್ ಟ್ರೀ ಅಂತ ಹೇಳ್ತಾರೆ, ಹತ್ತಿ ಮರ, ಹತ್ತಿ. ಅರ್ತಿದ ಮರ, ಅರ್ತಿದ ಕಾಯಿಯಿಂದ ಕರಿ ಮಾಡ್ತಾರೆ, ಪದಾರ್ಥ ಮಾಡ್ತಾರೆ, ಒಳ್ಳೆ ಮೆಡಿಸಿನ್ ಅದು. ಅರ್ತಿದ ಪೂತಲೆಕ ಭಾರಿ ಅಪರೂಪ, ಅಂದರೆ ಅರ್ತಿದ ಹೂ ಕಾಣ ಸಿಗೋದು ತುಂಬ ಅಪರೂಪ ಅಂತ, ಅದೇ ಥರ ಅರ್ತಿ. ಮತ್ತು ಪೇರಳೆ ಮರ, ಏನು ಗೋವಾ ಅಂತ ಹೇಳ್ತಾವಲ್ಲ, ಗೋವಾ ಟ್ರೀ, ಪೇರಳೆ ಅಂತಲೂ ಹೇಳ್ತಾರೆ, ಅಥವಾ ಪೇರಂಗಾಯಿದ ಮರ, ಪೇರಳೆದ ಮರ, ಪೇರೊಳೆ ಅಂತ ಹೇಳ್ತಾರೆ. ಆಮೇಲೆ ಜಾಕ್ ಫ್ರೂಟ್, ಹಲಸಿನಕಾಯಿ, ಹಲಸಿನ ಹಣ್ಣು, ಪೆಲಕ್ಕಾಯಿ. ಇದರಲ್ಲಿ ಹೇಳಿದ್ದೇವೆ ನಾವು, ಯಾವುದರಲ್ಲಿ? ಹಣ್ಣು ತರಕಾರಿಗಳಲ್ಲಿ ನೆನಪಿದೆ, ಗೊತ್ತಿಲ್ಲ ನಿಮಗೆ. ಪೆಲಕ್ಕಾಯಿದ ಮರ, ಹಲಸಿನ ಮರ, ಪೆಲಕ್ಕಾಯಿ ಕರೆಕ್ಟಾ? ನೆನಪಿದೆಯಾ? ಪೆಲಕ್ಕಾಯಿದ ಮರ, ಮರಕ್ಕೆ ಮರನೇ, ಪೆಲಕ್ಕಾಯಿದ ಮರ, ಜಾಕ್ ಫ್ರೂಟ್. ಆಮೇಲೆ ಮಾರ್ಗೋಸಾ ಟ್ರೀ ಅಂದರೆ ಬೇವಿನ ಮರ, ಬೇವು ಅಂತಲೇ ಹೇಳೋದು. ಆ್ಯಕ್ಚುಲಿ ಬೋವು ಅಂದರೆ ಬೇರೆ, ಬೇವು ಅಂದರೆ ಬೇವಿಗೆ ಬೇವಿದ ಸೊಪ್ಪು ಪಂಪೇರೆ. ಬೋವು ಅಂದರೆ ಇನ್ನೊಂದು ಜಾತಿಯ ಮರ ಇದೆ, ಅದು ಅಲ್ಲಿ ಊರಲ್ಲಿ ಮಾತ್ರ, ತುಳುನಾಡಿನಲ್ಲಿ ಜಾಸ್ತಿ ಕಾಣ ಸಿಗುತ್ತೆ. ದೊಡ್ಡ ಮರ ಅದು, ಗಿಡ ಅಲ್ಲ, ಮರ. ಬೋವುದ ಮರ, ಬೇವಿನ ಮರ, ಬೇವು ಬೇತೇನೆ, ಬೇವು ಬೇತೆ, ಬೋವು ಬೇತೆ, ಬೇವು ಬೇರೆ, ಬೋವು ಬೇರೆ. ಓಕೆ. ಆಮೇಲೆ ತಾಳೆ ಮರ, ಪಾಮಲಿನ್ ಟ್ರೀ, ತಾಳೆ ಮರ. ಲೈಕ್ ತಾರಿ ಅಂತೀರು, ತಾರಿದ ಮರ, ತಾರಿನೇ ಮರ. ತಾರಿ ಅಂದರೆ ಅದು ಮರ. ತಾರಿಯಲ್ಲಿ ಏನು ಸಿಗುತ್ತೆ? ಕಲ್ಲು ಸಿಗುತ್ತೆ, ಸೇಂದಿ ಸಿಗುತ್ತವಲ್ಲ, ನೀರ, ಅದಕ್ಕೆ ತಾರಿ ಅಂತ ಹೇಳ್ತೇವೆ. ತಾರಿಡ ಹಣ್ಣು ಸಿಗುತ್ತಲ್ಲ, ಇರೋಳು, ತಾಳೆ ಹಣ್ಣು, ಇರೋಳು ಅಂತ ಹೇಳ್ತೇವೆ ಅದಕ್ಕೆ. ಆಮೇಲೆ ಹುಣಸೆ ಮರ, ಟ್ಯಾಮರಿನ್ ಟ್ರೀ, ಹುಣಸೆ ಮರ. ಪುನ್ಕೆದ ಮರ, ಏನು? ಪುನ್ಕೆದ ಮರ. ಪುನ್ಕೆ ಪುನ್ಕೆದ ಮರ. ಇಷ್ಟು ಇದರಲ್ಲಿ ಸಿಕ್ಕಿದೆ. ಆಮೇಲೆ ನಿಮಗೆ ಮರಗಳಲ್ಲಿ ನೋಡಬೇಕಿದ್ರೆ ಮರಕ್ಕೆ ಮರ. ಈಗ ಮರ ಗಿಡಕ್ಕೆ ಏನು ಹೇಳ್ತಾರೆ? ಗಿಡಕ್ಕೆ
ಸಣ್ಣ ಗಿಡಕ್ಕೆ ದೈ ಅಂತ ಹೇಳ್ತಾರೆ. ಗಿಡಕ್ಕೆ ದೈ, ಪ್ಲಾಂಟ್, ದೈ. ಮರ ಮರ, ದೈ ದೈ. ಬಾಳೆ ಗಿಡ, ಬಾಳೆ ಗಿಡ, ಬಾಳೆ ಮರನ ಬಾಳೆ ಗಿಡನ, ಬಾಳೆ ಗಿಡ. ಬಾರೆ, ಬಾರೆ, ಬಾರೆ. ಹಣ್ಣಲ್ಲಿ ಕೇಳಿದ್ರಲ್ಲ, ಬಾರೆದ ಪರಂದು, ಪರಂದು, ಬಾರೆದ ಪರಂದು, ಬಾರೆ. ಮೊಗ್ಗು, ಮಲ್ಲಿಗೆ ಮೊಗ್ಗು ಹೇಳ್ತಾರೆ, ಮೊಗ್ಗುಗೆ ಹೆಂಗೆ ಹೇಳ್ತಾರೆ? ಮುಗ್ಗೆ, 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 ಮುಗ್ಗೆ ಅಂತ ಹೇಳ್ತಾರೆ. ಮಲ್ಲಿಗೆದ ಮೊಗ್ಗೆ ಅರಳದಲು, ದಾಸಂದ ಮುಗ್ಗೆ ಕೊಯ್ಯೂರ್ಚಿ, ದಾಸವಾಳದ ಮೊಗ್ಗೆಯನ್ನು ಕೊಯ್ಬೇಡಿ, ಆ ಥರ. ತೆಂಗಿನ ಮರ, ತೆಂಗಿನ ಮರ. ಕೋಕೋನಟ್ ಟ್ರೀ, ಕೋಕೋನಟ್ ಟ್ರೀಗೇನು? ಕೋಕೋನಟ್ ಟ್ರೀ, ತೆಂಗಿನ ಮರ. ತಾರೆ, ತಾರೆ, ರೇ. ತಾರಿ ಅಂದ್ರೆ ಬೇರೆ ಆಗುತ್ತೆ. ತಾರಿ ಅಂದ್ರೆ ತಾಳೆ ಮರ, ಪಾಮೊಲಿವ್ ಮರ, ಪಾಮೊಲಿವ್. ಓಕೆ, ಪಾಮೊಲಿವ್, ಪಾಮೊಲಿವ್. ತಾರೆ ಅಂದ್ರೆ ತೆಂಗಿನ ಮರ. ಡಿಫರೆನ್ಸ್ ನೋಡಿದ್ರು. ಓಕೆ. ಹೆಬ್ಬಲಸು, ಹೆಬ್ಬಲಸಿನ ಮರ. ಹಲಸು ಅಂದ್ರೆ ಪೆಲಕಾಯಿ ಅಂತ ಇದಾವಲ್ಲ, ಹೆಬ್ಬಲಸು. ಪೆಜಕಾಯಿ, ಪೆಜತ್ತ ಮರ, ಪೆಜ, ಪೆಜ ಅಂದ್ರೆ ಹೆಬ್ಬಲಸು, ಪೆಜಕಾಯಿ. ಹಲಸಿನ ಮರ, ಪೆಲತ್ತ ಮರ. ಕಹಿಬೇವು, 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 ಕಹಿ ಬೇವು, ಕೈಬೇವು, ಕೈಬೇವು. ಮಾವಿನ ಮರ. ಮಾವಿಗೆ ಅಂತ ಹೇಳಿದ್ದು ನಾವು ಅದರಲ್ಲಿ ಹಣ್ಣು ತರಕಾರಿ ಏನು ಹೇಳಿದ್ದೇವೆ? ಮಾವು. ಕುಕ್ಕು, ಕುಕ್ಕುದ ಮರ, ಮ್ಯಾಂಗೋ ಟ್ರೀ, ಕುಕ್ಕುದ ಮರ, ಕುಕ್ಕುದ ಮರ, ಕುಕ್ಕುದ. ದೈ, ದೈ ಅಂದ್ರೆ ಗಿಡ, ದೈ. ಮ್ಯಾಂಗೋ ಟ್ರೀ. ಬೀಟಿ, ಬೀಟಿ ಮರಗೆ ಬೀಟಿ ಅಂತ ಹೇಳ್ತೇವೆ. ತೇಗ, ತೇಗ. ಇದರಲ್ಲಿ ಇಂಗ್ಲೀಷ್ ವರ್ಡ್ ಗೊತ್ತಿಲ್ಲ ನನಗೆ, ಬೀಟಿಗೆ ಹಿಂಗೆ ಅಂತ. ತೇಗ, ತೇಗದ ಮರ. ಆಮೇಲೆ ತಾಳೆ, ತಾರಿ ಆಯಿತು. ಅಡಿಕೆ, ಅಡಿಕೆ ಮರಗೆ ಹೆಂಗೆ ಹೇಳ್ತೇವೆ? ಕಂಗ್, ಕಂಗ್, ಕಂಗ್. ಅಡಿಕೆ, ಅಡಿಕೆ ಮರ. ಕಂಗದ ಮರ ಅಲ್ಲ, ಕಂಗ್ ಅಂತ ಹೇಳೋದು. ಕಂಗ್, ಗ, ಕಂಗ್, ಕಂಗ್. ಆಮೇಲೆ ಭತ್ತ, ಭತ್ತದ ಮರನ, ಭತ್ತದ ಸಸಿ, ಗಿಡ. ಭತ್ತ, ಬಾರ್. ಭತ್ತಕ್ಕೆ ಬಾರ್ ಅಂತ ಹೇಳೋದು, ಬಾರ್. ಭತ್ತದ ಪೈರು ಇದೆ ಅಲ್ಲ, ಪೈರು, ಅದಕ್ಕೆ ಕೈ, ಕೈ ಕೊಯ್ಯರ ಜನಪದಗಳು. ಓಕೆ. ಭತ್ತದ ಸಸಿ, ಕೈ ಅಂದರೆ ಅದು ಪೈರು. ನೇಜಿ ಅಂತ ಹೇಳ್ತೇವಲ್ಲ, ನೇಜಿ, ನೇಜಿ ನೋಡೋದು, ಅದು ನೇಜಿ. ಎಳ ಎಳ ಭತ್ತದ ಸಸಿಗಳು, ನೇಜಿ ಅಂತ. ಮತ್ತೆ ಹಸಿರು ಹುಲ್ಲು, ಹಸಿರು ಹುಲ್ಲು, ಹುಲ್ಲು, ಹಸಿರು ಹುಲ್ಲು. ಗ್ರಾಸ್, ಗ್ರಾಸ್ ಹಿಂಗೆ ಹಸಿರು ಹುಲ್ಲು. ಹುಲ್ಲು, ಪಜಿರ್, ಪಜಿರ್. ಹಸಿರು ಅಂದ್ರೆ ಕಲರ್, ಅದು ಪಚ್ಚೆ, ಪಚ್ಚೆ ಪಜಿರ್.
ಪಜಿರ್, ನಾರ್ಮಲ್ ಆಗಿ ಪಜಿರ್ ಕೊಯ್ಯರ, ಇರ್ಲೆಗೆ ಪಜಿರ್ ಕೊಯ್ಯರ ಪೋತಿರು ಮಾಮಿ. ಅತ್ತೆ ಎತ್ತುಗಳಿಗೆ ಹುಲ್ಲು ಕೊಯ್ಲಿಕ್ಕೆ ಹೋಗಿದ್ದಾರೆ. ಪಜೀರ್. ಒಣ ಹುಲ್ಲು, ಇದರಲ್ಲಿ ಪೈರು ಅಂತ ಹೇಳಿದೆವಲ್ಲ, ಆ ಪೈರನ್ನು ಒಣಗಿಸಿ ಹುಲ್ಲು ಮಾಡ್ತೇವಲ್ಲ ಅದಕ್ಕೆ ಬೈ 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 ಅಂತ. ಬೈ ಕೈ ಪೈರು ಪೈರು, ಇದು ಒಣ ಒಣ ಹುಲ್ಲು, ಭತ್ತದ್ದು ಒಣ ಹುಲ್ಲು ಬೈ. ನೇಜಿ ಎಳತ್ತು, ಗ್ರೀನಾಗ ಇರುತ್ತಲ್ಲ ಆ ಥರ, ಆವಾಗ ಅದಕ್ಕೆ ನೇಜಿ ಅಂತ ಹೇಳೋದು. ಆಮೇಲೆ ಬಳ್ಳಿ ಬಳ್ಳಿ, ಕುಂಬಳಕಾಯಿ ಬಳ್ಳಿ, ಸೌತೆಕಾಯಿ ಬಳ್ಳಿ, ಕೊಕ್ಕಂಬರ್ ಬಳ್ಳಿ, ಅದಕ್ಕೆಂತ ಹೇಳೋದು ಬೂರು ಬೂರು. ಬಳ್ಳಿ, ಬಳ್ಳಿಗೆ ಬೂರು ಬೂರು ಬೂರು, ಬಳ್ಳಿಯಾಗಿ ಬೆಳಕುತ್ತಿದೆ. ಎಲೆ ಲೀಫ್, ಲೀಫ್ ಹೆಂಗೆ ಹೇಳೋದು? ಎಲೆ. ಇರೆ ಎಲೆ, ಲೀಫು, ಇರೆ. ಓಕೆ. ಈಗ ತೆಂಗಿನ ಸೋಗೆ, ಸೋಗೆ ಸೋಗೆ ಅಂದರೆ ಡ್ರೈ ಇದಿರ್ತಲ್ಲ ತೆಂಗಿನ ಮರದ್ದು ಗರಿ, ಅದಕ್ಕೆ ತೆಂಗಿನ ಗರಿಗೆ ಅಂತ ಹೇಳೋದು ಮಡಲ್. ತೆಂಗಿನ ಗರಿ ಮಡಲ್. ಕೋಕೋನಟ್ ಲೀಫ್, ಅದಕ್ಕೆ ಮಡಲ್ ಅಂತ ಇರೋದು. ಅರೆಕಟ್ರಿದು ಲೀಫ್ಗೆ ಸೋಗೆ ಅಂತ ಹೇಳೋದು. ಸೋಗೆ 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 ಸೋಗೆದ ಮಾಡು. ಮುಂಚೆಲ್ಲ ಮನೆಯದ್ದು ಮಾಡು ಸೋಗೆದಾಗ್ತಿರುತ್ತದು, ಹಾಕಿತ್ತಿತ್ತು. ಆಮೇಲೆ ತೆಂಗಿನ ಕಡ್ಡಿ, ಮಡ್ಡಾಲಲ್ಲಿ ಕಡ್ಡಿ ಬರುತ್ತಲ್ಲ, ಆ ಕಡ್ಡಿ ಕಸ ಗುಡಿಸ್ಲಿಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಪೊರಕೆದ್ದು ಕಡ್ಡಿ, ಅದಕ್ಕೆ ಚೀಂಕ್ರ್ 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 ಕಡ್ಡಿ, ಚೀಂಕ್ರದ ಮಾಯ್ಪು, ಆ ಕಡ್ಡಿಗೆ ಚೀಂಕ್ರ್ ಅಂತ ಹೇಳೋದು. ಓಕೆ, ಗೊತ್ತಾಯ್ತಲ್ಲ? ಮರಕ್ಕೆ ಮರ ಅಂತ ಹೇಳೋದು. ಚೀಂಕ್ರ್ ಅಂದರೆ ಕಡ್ಡಿ, ಮಡಲ್ ಅಂದ್ರೇನು? ತೆಂಗಿನ ಗರಿ, ತೆಂಗಿನ ಸೋಗೆ. ಇರೆ ಅಂದರೆ ಎಲೆ, ಬೂರು ಅಂದರೆ ಹೇಳಿ ಬಳ್ಳಿ, ಬೈ ಅಂದರೆ ಒಣ ಪೈರು, ಒಣ ಹುಲ್ಲು. ಪಜಿರು ಪಂತಿ, ಪಜಿರು ಪಂತಿ ಅಂದರೆ ಹಸಿರು ಹುಲ್ಲು. ನೇಜಿ ಕೈ, ನೇಜಿ, ನೇಜಿ ಅಂದರೆ ಎಳೆ ಸಸಿ ಭತ್ತದ್ದು ನೇಜಿ. ಕಂಗು ಅಡಿಕೆ ಮರ. ತಾರಿ, ತಾರಿ ತಾಳೆ ಮರ, ತಾಳೆ. ತೆಂಗಿನ ಮರ ತಾರೆ. ಓಕೆ. ಆಮೇಲೆ ತೇಗ, ಬೀಟಿ, ಕುಕ್ಕುದ ಮರ ಅಂದರೆ ಮಾವಿನ ಮರ. ಕೈಬೇವು, ಕಹಿಬೇವು. ಪೆಜತ್ತ ಮರ ಹೆಬ್ಬಲಸು. ಪೆಲತ್ತ ಮರ ಪೆಲಕ್ಕಾಯಿ. ತಾರೆ ಏನು? ತಾರೆ ಅಂದ್ರೇನು? ತೆಂಗಿನ ಮರ. ಮುಗ್ಗೆ, ಮುಗ್ಗೆ ಮೊಗ್ಗು. ಬಾರೆ, ಬಾಳೆ ಮರ, ಬಾಳೆ ಗಿಡ, ಮರ ಅಲ್ಲ. ದೈಕುಲ್ ಅಂದರೆ ಗಿಡಗಳು, ಮರ ಅಂದರೆ ಮರ. ಆಮೇಲೆ ಏನು ಬಂತು ನಾವು ರಿವಿಷನಲ್ಲಿ? ತಾಳೆ ಮರ ಆಯಿತು, ಹಲಸಿನ ಮರ ಆಯಿತು,
ಪೇರಂಗಾಯಿ, ಪೇರಳೆ ಮರ ಆಯಿತು, ಪೇರಳೆ. ಪೇರಂಗಾಯ್ದ ಮರ ಆಯಿತು. ಆಲದ ಮರ, ಗೋಲಿದ ಮರ. ಆಮೇಲೆ ಹುಣಸೆ ಮರ, ಹುಣಸೆ ಮರಗೆ ಪುನ್ಕೆದ ಮರ, ಪುನ್ಕೆದ ಅಡರ್, ಅಡರ್ ಅಂದರೆ ಅದಕ್ಕೆ ಬೆತ್ತ ಮಾಡ್ತಾರಲ್ಲ ಅದು. ಬೇವಿನ ಮರ, ಬೋಧ ಮರ. ಹತ್ತಿ ಮರ, ಹತ್ತಿ, ಅರ್ತಿ. ಮತ್ತೊಂದು ಹತ್ತಿ, ಕೋಟನ್. ಕೋಟನ್ ಹೆಂಗೆ ಹೇಳೋದು? ಪರ್ತಿ. ಹತ್ತಿ ಬೇರೆ, ಹತ್ತಿ ಬೇರೆ. ಹತ್ತಿ ಮರ, ಹತ್ತಿ ಅಂದರೆ ಕೋಟನ್. ಇದರದ್ದು ಇಂಗ್ಲಿಷ್ ವರ್ಡ್ ಫಿಗ್ ಟ್ರೀ ಅಂತ ಹಾಕಿದ್ದಾರೆ, ಗೊತ್ತಿಲ್ಲ ನನಗೆ. ಫಿಗ್ ಟ್ರೀ. ಕೋಟನ್ಗೆ ಪರ್ತಿ, ಪರ್ತಿದ ಮರ. ಹತ್ತಿ, ಅರ್ತಿದ ಮರ. ಓಕೆ. ಆಮೇಲೆ ಡೌಟ್ ಇದ್ದರೆ ಕೇಳಿ, ಯಾಕೆಂದರೆ ತುಳುನಾಡಲ್ಲಿ ತುಂಬ ಮರ ಇದೆ. ಗಂಧದ ಮರ, ಕುಕ್ಕುದ ಮರ, ಪೆಲಕ್ಕದ ಮರ, ಸೇರೆದ ಮರ, ಜಾರಿಗೆದ ಮರ, ಬೋವುದ ಮರ. ಬೋವಲ್ಲಿ 2 ಇದಿಲೆ ಬೋವು ಇದೆ. ನೈಕುಳಿದ ಮರ. ತುಂಬ ಮರ ಇದೆ. ಅಂಬಡೆದ ಮರ, ಅಂಬಟೆ ಅಂತ ಹೇಳ್ತಾರಲ್ಲ ಅದು. ಆಮೇಲೆ ಏನಿದೆ, ತುಂಬ ಗಿಡ ಇದೆ. ಇಷ್ಟು ಬೇಸಿಕ್ ಗೊತ್ತಿರಲಿ. ಆಮೇಲೆ ಒಂದೊಂದು ಪಾಠ ಹೇಳುವಾಗ ಇನ್ನೊಂದು ಬರುತ್ತೆ ನೋಡುವ. ಓಕೆ, ಧನ್ಯವಾದಗಳು. ಥ್ಯಾಂಕ್ಸ್. ಸೊಲ್ಮೇಲು ಕಲ್ಪಡೆ ತುಳು ವರಿಪಳೆ.